ಮಂಗಳೂರಿನ ನೆಹರು ಮೈದಾನದಲ್ಲಿ ಇಂದು ಬೆಳಿಗ್ಗೆ ಪೊಲೀಸ್ ಕಮಿಷನರ್ಸ್ ಕಪ್ 2022ಗೆ ಚಾಲನೆಯನ್ನು ನೀಡಲಾಯಿತು. ಮಂಗಳೂರು ಸಿಟಿ ಪೊಲೀಸ್, ಫೈರ್, ಸಿಎಎಸ್ಎಫ್, ಕೆಎಸ್ಆರ್ಪಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್, ಕೋಸ್ಟ್ ಗಾರ್ಡ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಿತ ಒಟ್ಟು 8 ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ದವು. ಮುಂಜಾನೆ 7 ಗಂಟೆಗೆ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಾಯಿತು. ಕ್ರೀಡಾಕೂಟದ ವಿಜೇತರಿಗೆ ಟ್ರೋಫಿ ವಿತರಣೆ ಕೂಡ ಸಂಜೆ ನಡೆಯಿತು. ಟ್ರೋಫಿ ವಿಜೇತರಿಗೆ ಮೊದಲ ಬಹುಮಾನವಾಗಿ 20,000 ರೂಪಾಯಿ ನಗದು, ದ್ವಿತೀಯ ಬಹುಮಾನವಾಗಿ 10,000 ರೂಪಾಯಿ ನಗದು ಹಾಗೂ ಟ್ರೋಫಿ ಜೊತೆಗೆ ಅತ್ಯುತ್ತಮ ದಾಂಡಿಗ, ಅತ್ಯುತ್ತಮ ಎಸೆತಕಾರ, ಆಲ್ರೌಂಡರ್ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಶುಭಾಶಯಗಳನ್ನು ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದಾರೆ. ಟಾಸ್ ನಡೀತಾ ಇದೆ. आक्रमण रूप अपनाते हुए बल्लेबाज बसवराज धन्यवाद सर. Today I am very happy to be the part of this initiative since State Bank of India is connected with all these teams, all these departments, not only in Karnataka but all over India, like CISF, ITBP. We are serving from Leh Ladakh to Kanyakumari. Everywhere where there are the units of ITBP, CISF and all these units, and I think everywhere SBI is there and everyone is attached with the SBI. So at this moment ಸಮವಸ್ತ್ರಧಾರಿಗಳೇನಿದ್ದೀರಿ ಅವರೆಲ್ಲರದು ಒಂದು ವೇದಿಕೆ ಮೇಲೆ ತಗೊಂಬಂದು ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಪೊಲೀಸ್ ಕಮಿಷನರ್ಸ್ ಕಪ್ ಅಂತ ಮಾಡಿದ್ವಿ. ಇದ್ರ ಬಂದಿದ್ದೀರಿ ಎಲ್ಲ ಒಂದು ಕ್ರೀಡಾ ಮನೋಭಾವದಿಂದ, ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಬೇಕು. ಮತ್ತು ಯಾರು ಗೆದ್ದರೂ ಅಲ್ಟಿಮೇಟ್ಲಿ ಸಮವಸ್ತ್ರಧಾರಿಗಳಲ್ಲಿ ಯಾರೋ ಒಬ್ರು ಗೆದ್ದಂಗೆ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಇದೊಂದು ಲೆಗೆಸಿ ರೀತಿಯಲ್ಲಿ ಮುಂದುವರಿಲಿ ಅಂತ ನಾನಾದರೂ ಭಾವಿಸ್ತೀನಿ.